ತಗೊಂಡೋಗಿ ಜನ ಲಾಸ್ಟ್ ಟೈಮ್ ಎಷ್ಟು ಮೆಜಾರಿಟಿ ಕೊಟ್ಟಿದ್ರು ಅದರ ಜಾಸ್ತಿ ಪುನಃ ಕೊಟ್ಬಿಟ್ಟಿದ್ದಾರೆ. ನೀವು ತಗೊಳ್ಳಿ ಅಪ್ಪ. ಅದು ಇಷ್ಟು ವರ್ಷ ನಾವು ಚೈನಾ ಪಕ್ಕ ಕೈ ಹಾಕಿಲ್ಲ, ಪಾಕಿಸ್ತಾನ ಪಕ್ಕ ಕೈ ಹಾಕಿಲ್ಲ. ಕಾರಣ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷಕ್ಕೆ ಮೆಜಾರಿಟಿಯೇ ಸಿಕ್ಕಿಲ್ಲ. ಇವತ್ತು ನಾವು ಕಾಶ್ಮೀರ ಬಗ್ಗೆ ಸಾಹೇಬ್ರು ಮಾತಾಡಿದ್ವಿ. ಕಾಶ್ಮೀರದಲ್ಲಿ 2022ನಲ್ಲಿ 1 ಕೋಟಿ ಜನ ನಾನ್ ಕಾಶ್ಮೀರಿ ಮೊದಲನೇ ಬಾರಿ 1 ಕೋಟಿ ಜನ ಕಾಶ್ಮೀರಕ್ಕೂ ಟೂರಿಸ್ಟ್ ಆಗಿ ಹೋಗಿ ಔಟ್ಸೈಡ್ ಬಂದಿದ್ದಾರೆ. ಫಸ್ಟ್ ಟೈಮ್ ಇಂಡಿಯಾ ಇಂಡಿಪೆಂಡೆನ್ಸ್ ಅಲ್ಲಿ 1 ಕೋಟಿ ಜನ ತಮಿಳುನಾಡು, ಕೇರಳ, ಕರ್ನಾಟಕ, ಒರಿಸ್ಸಾ ಯಾರಿದಾರೋ 1 ಕೋಟಿ ಜನ 2022 ಕಾಶ್ಮೀರ ಒಳಗಡೆ ಹೋಗಿ ಟೂರಿಸ್ಟ್ ಆಗಿ ಹೋಗಿ ಔಟ್ಸೈಡ್ ಬಂದಿದ್ದಾರೆ. ಆರ್ಟಿಕಲ್ 370 ತಗೊಂಡಿದ್ದಾರೆ. 2022 ಇನ್ನೊಂದು ಸಾಧನೆ ಕೂಡ ಫಸ್ಟ್ ಟೈಮ್ ಕಾಶ್ಮೀರದಲ್ಲಿ ಸಿವಿಲಿಯನ್ ಸೆಕ್ಯೂರಿಟಿ ಫೋರ್ಸ್ ಇಬ್ಬರು ಸೇರಿ ಕಿಲ್ಲಿಂಗ್ ಬಿಲೋ 100 100ಕ್ಕೆ ಕಡಿಮೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆದ ಮೇಲೆ ಫಸ್ಟ್ ಟೈಮ್ ಕಾಶ್ಮೀರ್ ಲಾಸ್ಟ್ ಇಯರ್ 2022 ಬಿಲೋ 100 ಪೀಪಲ್. 100 ಜಾಸ್ತಿ. ನಾವು ಇಮ್ಯಾಜಿನ್ ಮಾಡಬಹುದು. 1989, 1990, 1991 ವರ್ಷಕ್ಕೆ ಆ 1000 ಜನ ಸೆಕ್ಯೂರಿಟಿ ಫೋರ್ಸಸ್ 800 ಜನ ಕಿಲ್ಲಿಂಗ್ ಆಗ್ತಾರೆ. ಇವತ್ತು ಸಿವಿಲಿಯನ್ ಸೆಕ್ಯೂರಿಟಿ ಫೋರ್ಸಸ್ ಇಬ್ಬರು ಸೇರಿ ಅವ್ರ ಡೆತ್ ಬಿಲೋ 100 ಫಸ್ಟ್ ಟೈಮ್ ತಗೊಂಡು ಬಂದಿದ್ದೀವಿ. ನಕ್ಸಲ್ ಡೆತ್ ಲೋವೆಸ್ಟ್ ತಗೊಂಡು ಬಂದಿದ್ದೀವಿ. ಬಾಂಬ್ ಬ್ಲಾಸ್ಟ್ ಲೋವೆಸ್ಟ್ ಆಫ್ಟರ್ 1990. ಏನೋ ಒಂದು ಇಂಡಿಕೇಟರ್ ತಗೊಂಡು ನೋಡಬಹುದು. ಮೋದಿಜಿಯವರು ಕೆಲಸ ಮಾಡಿ ತೋರಿಸಿದ್ದಾರೆ. ಅದು ಕಾಶ್ಮೀರಲ್ಲಿ ಶುರು ಮಾಡಿ ನಕ್ಸಲಿಸಂ ಶುರು ಮಾಡಿ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಸರ್ಕಾರ ಜನಪರವಾಗಿ ನಾವು ಕೆಲಸ ಮಾಡಿದ್ವಿ. ಗಾಂಧೀಜಿ ಟೈಮ್ನಲ್ಲಿ ಯಾವ ಥರ ಇತ್ತು, ಆಮೇಲೆ ನೆಹರು ಟೈಮ್ನಲ್ಲಿ ಕಾಶ್ಮೀರ ಯಾವ ಥರ ಇತ್ತು. 3 ಜನರು ಕಾಶ್ಮೀರ: ಶೇಖ್ ಅಬ್ದುಲ್ಲಾ, ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ. ತಾತ, ಮಗ, ಮೊಮ್ಮಗ. ಇಲ್ಲಿ ಯಾರತ್ತು? ರಾಜೀವ್ ಗಾಂಧಿ, ಅದಕ್ಕೆ ಮುಂಚೆ ಇಂದಿರಾ ಗಾಂಧಿ, ಇವತ್ತು ರಾಹುಲ್ ಗಾಂಧಿ. ಸ್ವಲ್ಪ ಕಾಶ್ಮೀರ್ ಹಿಸ್ಟ್ರಿ ಓದುವಾಗ ನಮಗೆ ಗೊತ್ತಾಗ್ತದೆ ಅಬ್ದುಲ್ಲಾಸ್ ಯಾರು ಬಂದು ಡೆಲ್ಲಿದಲ್ಲಿ ಓದ್ತಾರೋ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಅವರ ಗಾರ್ಡಿಯನ್ ಗಾಂಧಿ ಫ್ಯಾಮಿಲಿ ಇರ್ತಾರೆ. ಬರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕರ್ನಾಟಕದಲ್ಲಿ ಯಾವ ಥರ ಕೆಲವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೆಲವು ಜನ ಮಾಡ್ತಾರೋ ಅದೇ ಥರ ಗಾಂಧಿಗೂ ಅಬ್ದುಲ್ಲಾಕ್ಕೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅವ್ರ ಮಗ ಇಲ್ಲಿ ಓದ್ತಾರನ ಅವ್ರ ಗಾರ್ಡಿಯನ್ ಆಗಿ ಗಾಂಧಿ ಫ್ಯಾಮಿಲಿದಲ್ಲಿ ಒಬ್ಬರು ಇರ್ತಾರೆ. ಈ ಥರ ಇಟ್ಕೊಂಡು ಕಾಶ್ಮೀರ ಬಗ್ಗೆ ಯಾವುದೇ ಒಂದು ನಿರ್ಧಾರ ಕಾಂಗ್ರೆಸ್ ತಗೊಂಡಿಲ್ಲ. ಕಾರಣ ಅವರು ಫ್ರೆಂಡ್ಸು, ಅಲ್ಲಿ ಪಕ್ಷದಲ್ಲಿ ಇರೋರು ಅವ್ರ ಫ್ರೆಂಡ್ಸು, ಅವ್ರೆಲ್ಲ ರಿಲೇಟಿವ್ಸ್. ನೈಟ್ ಡಿನ್ನರ್ ಮೀಟ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಬೇಡ, ಇದೆಲ್ಲ ಫಸ್ಟ್ ತೆಗೆದಾಕಿ, ಇದು ಬೇಡವೇ ಬೇಡ. ಆರ್ಟಿಕಲ್ 35A ತೆಗೆದಾಕಿ, 350 ತೆಗೆದಾಕಿ, ಇದೆಲ್ಲ ಮಾಡಿದ್ರು. ಅದಕ್ಕೆ ನಾವು ಭಾಳ ಕ್ಲಿಯರ್ ಆಗಿರಬೇಕು. ನಾವು PFI ಬ್ಯಾನ್ ಮಾಡಿದ್ವಿ. ಅದು ಎಷ್ಟು ಗಂಭೀರವಾದ ಒಂದು ಡೆಸಿಷನ್ ನಮ್ಮೆಲ್ಲರೂ ಕೂಡ ಗೊತ್ತು. ಮೊನ್ನೆ ಕಾಂಗ್ರೆಸ್ ಅವರು 2 ತಪ್ಪು ಮಾಡಿದ್ದಾರೆ. ಒಂದು, ನಾವು ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ, ಫಸ್ಟ್ ತಪ್ಪು. ಅದಕ್ಕೆ ಪನಿಷ್ಮೆಂಟ್ ಸಿಗ್ತಾ ಇದೆ, ತಾವೆಲ್ಲರೂ ಕೂಡ ಆಲ್ರೆಡಿ ಕೊಡಲಿಕ್ಕೆ ಶುರು ಮಾಡಿದ್ದೀವಿ. 2ನೇ ತಪ್ಪು, PFI ಬಜರಂಗ್ ದಳವು ಕಂಪೇರ್ ಮಾಡಿದ್ರು. PFI ಏನು ಆರ್ಗನೈಸೇಷನ್, ನಾವು ಸ್ವಲ್ಪ ಬೆಂಗಳೂರಿನಲ್ಲಿ ಇಲ್ಲಿ ನಿಂತ್ಕೊಂಡು ನಾವು ಮಾತಾಡಬೇಕು. ಅದು ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಅದು ಒಂದು ಮನಿ ಲಾಂಡ್ರಿಂಗ್ ಆರ್ಗನೈಸೇಷನ್. ಹೊರಗರಿಂದ ದುಡ್ಡು ಮನಿ ಲಾಂಡ್ರಿಂಗ್ ಮಾಡಿ ತಗೊಂಡು ಬಂದು ಒಂದೊಂದು ಸಿಟಿದಲ್ಲಿ ಕಿಲ್ಲರ್ ಸ್ಕ್ವಾಡ್, ಕೊಲೆ ಮಾಡಲಿಕ್ಕೆ ಒಂದು ಗ್ರೂಪ್. ಅವ ಜೈಲಿಗೆ ಹೋಗ್ತಾನ, ಮಂತ್ಲಿ ಸ್ಯಾಲ್ರಿ, ಬೈಲಿಕ್ಕೆ ಅವರು ದುಡ್ಡು, ಪರ್ಮನೆಂಟ್ ಲಾಯರ್ಸ್. ಕಿಲ್ಲರ್ ಸ್ಕ್ವಾಡ್ ಮ್ಯಾಂಗ್ಳೂರಿಲ್ಲ. ಮ್ಯಾಂಗ್ಳೂರಲ್ಲಿ ಶುರು ಮಾಡುವ ಕಿಲ್ಲರ್ ಸ್ಕ್ವಾಡು ಕೇರಳದಲ್ಲಿ ಎಲ್ಲ ಕಡೆ ಇರ್ತದೆ, ತಮಿಳುನಾಡಿನಲ್ಲಿ ಕೊಯಂಬತ್ತೂರು ಇರ್ತದೆ, ಕನ್ಯಾಕುಮಾರಿ ಇರ್ತದೆ. ಎಲ್ಲ ಕಡೆಯಲ್ಲಿ ಕೂಡ ಸೇಮ್ ಮೋಡಸ್ ಆಪರೇಟ್ ಟೆರರ್. ಆ PFI ಯಾರೆಲ್ಲ ತಪ್ಪು ಮಾಡಿದ್ರು ಅವ್ರ ಮೇಲೆ ಸಾಧಾರಣ ಕೇಸ್ ಏನು ಹಾಕಿಲ್ಲ, ಮರ್ಡರ್ ನಾವು ಮಾಡಿಲ್ಲ. ಅದಕ್ಕೆ ಮೇಲೆ NIA ಮಾಡಿದ್ದೀವಿ, ಎಕ್ಸ್ಪ್ಲೋಸಿವ್ ಆಕ್ಟ್ ಮಾಡಿದ್ದೀವಿ, UAPA ಮಾಡಿದ್ದೀವಿ. ಕಾರಣ ಈ ಸಂಘಟನೆ ದೇಶ ಎದುರಾಗಿ ಕೆಲಸ ಮಾಡ್ತಾರೆ. ಕಿಲ್ಲರ್ ಸ್ಕ್ವಾಡ್ ಇಟ್ಕೊಂಡು ಯಾರೋ ಒಬ್ಬ ಯುವಕ, ಹಿಂದುತ್ವ ಯುವಕ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನ, ಅವನಿಗೆ ಮ್ಯಾಪ್ ಮಾಡಿ, ಟಾರ್ಗೆಟ್ ಮಾಡಿ, ರೆಕ್ಕಿ ಮಾಡಿ, ಅವನ ಫುಲ್ 1 ತಿಂಗಳು ಸ್ಟಡಿ ಮಾಡಿ, ಅವನ ಪ್ಯಾಟರ್ನ್ ಹಿಡಿದು ಆಮೇಲೆ ಯಾವಾಗ ಹುಡುಗ ಸಿಗ್ತಾನೋ ಬಂದು ಮರ್ಡರ್ ಮಾಡಿ ಹೋಗೋದು PFI. ಅದು ತಗೊಂಡು ಬಂದು ನೀವು ಬಜರಂಗ್ ದಳ ಜೊತೆಗೆ ನೀವು ಕಂಪೇರ್ ಮಾಡ್ತೀರಾ, ಎಷ್ಟು ದಟ್ರ ನೀವು ಇರ್ತೀರ. ಎಷ್ಟು ನಿಮ್ಮ ಫಸ್ಟ್ PFI ಏನಕ್ಕೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಯ್ತಾ? ಏನಕ್ಕೆ ಕಾಂಗ್ರೆಸ್ನಲ್ಲಿ ಒಬ್ಬರು ಕೂಡ ಇದುವರೆ PFI ಮೇಲೆ ಮಾಡಿರುವ ಬ್ಯಾನ್ ಸರಿನೂ ಇದುವರೆ ಕಾಂಗ್ರೆಸ್ ನಾಯಕ ಒಬ್ಬರು ಮಾತಾಡಿ, ನಾಟ್ ಈವನ್ ಅ ಸಿಂಗಲ್ ಲೀಡರ್ ಇನ್ ಕಾಂಗ್ರೆಸ್. PFI ಮೇಲೆ ಏನು ಬ್ಯಾನ್ ಮಾಡಿದಾರೋ ಸರಿ ನಾವು ಒಪ್ಕೊಳ್ತೀವಿ. ವಿಚ್ ಮೀನ್ಸ್ ನೀವು ಒಂದು ವೇಳೆ ನೀವು ಪವರ್ಗೆ ಬರಬೇಕನ್ನೋ ಆಸೆ ಇದೆಯೋ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಾವು ಬಂದ ತಕ್ಷಣ PFI ಬ್ಯಾನ್ ರಿವೋಕ್ ಮಾಡಿ ಇಂಡಿಯಾದಲ್ಲಿ ಎಲ್ಲಿ ಎಲ್ಲ PFI ಇದಾರೋ ಅವರಿಗೆಲ್ಲ ಕರ್ನಾಟಕದಲ್ಲಿ ಸೇಫ್ ಹೇವನ್ ಕೊಟ್ಟು, ಇಲ್ಲಿ ಪುನಃ PFI ನಾವು ಬೆಂಬಲ ಕೊಟ್ಟು
ಪುನಃ ನಾವು PFI ಇಲ್ಲಿருந்து ನಾವು ಶುರು ಮಾಡೋಣ. ಇದೇ ನಿಮ್ಮ ಮನಸ್ಸಿನಲ್ಲಿ ಇದೆ, ಬೇರೆ ನಿಮ್ಮ ಮನಸ್ಸಿನಲ್ಲಿ ಇದೆ. ಅದನ್ನು ದಯವಿಟ್ಟು ತಾವು ಬಜರಂಗದಳ ಬ್ಯಾನ್ ಇನ್ನೂ ಸ್ವಲ್ಪ ಸೂಚನೆ ಮಾಡಿ ನೋಡಬೇಕು. ಅದು ಬ್ಯಾನ್ ಮಾತ್ರ ಅಲ್ಲ, ಅವ್ರ ಮನಸ್ಸಿನಲ್ಲಿ ಏನಿದೆ ಅದು ವಾಮಿಟಿಂಗ್ ತರ ಔಟ್ಸೈಡ್ ಬರ್ತಾ ಇದೆ. PFI ಬಗ್ಗೆ ಅವ್ರ ಥಿಂಕಿಂಗ್ ಏನಿದೆ, PFI ಯಾಕೆ ಕರ್ನಾಟಕದಲ್ಲಿ ಬೆಂಬಲ ಕೊಡಬೇಕು. ಅದಕ್ಕೆ ಇಡೀ ಕೋಸ್ಟಲ್ದಲ್ಲಿ ಒಂದು ಬೂತ್ನಲ್ಲಿ ಕೂಡ ಕಾಂಗ್ರೆಸ್ ಲೀಡ್ ಬರಬಾರ್ದು. ಒಂದು ಬೂತ್ನಲ್ಲಿ ನಾವು ಅಸೆಂಬ್ಲಿ ಕ್ಷೇತ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಸರಿಯಾಗಿ ತಾವು ಪನಿಷ್ಮೆಂಟ್ ಕಾಂಗ್ರೆಸ್ ಕೊಡ್ತೀರಾ, ಈ ತರ ಒಂದು ದೇಶ ವಿರೋಧ ಪಕ್ಷಕ್ಕೆ ನೀವು ಪನಿಷ್ಮೆಂಟ್ ಕೊಡ್ತೀರನ್ನ ಒಂದು ಬೂತ್ನಲ್ಲಿ ಕಾಂಗ್ರೆಸ್ ನೀಡ್ಕೊಳ್ಳಿಕ್ಕೆ ನಾವು ಬಿಡಬಾರ್ದು. ಅದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಅವ್ರಿಗೆ ನೆಕ್ಸ್ಟ್ 50 ವರ್ಷಕ್ಕೆ ಈ ಪನಿಷ್ಮೆಂಟ್ ಸಿಗ್ಬೇಕು. ಯಾವ ಆರ್ಗನೈಸೇಷನ್ ತಗೊಂಡು ಬಂದು ಎಲ್ಲಿ ಕಂಪೇರ್ ಮಾಡ್ತೀರಾ? PFI ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ನೀವು ತಿಳ್ಕೊಂಡಿದ್ದೀರಾ? ಪ್ರಧಾನಮಂತ್ರಿ 1400 ಕೋಟಿ ರೂಪಾಯಿ ಲೂಟಿ ಮಾಡಿ ದುಡ್ಡು ಮಾಡಿರೋದು DK ಶಿವಕುಮಾರ್. ನಿಮ್ಗೆ ನಾಚಿಕೆ ಇಲ್ಲ? ನಮ್ಮ ಪ್ರಧಾನಮಂತ್ರಿ ನೋಡಿ ನಾಚಿಕೆ ಆಗಲ್ಲ, ನಾಚಿಕೆ. ನಾನು DCP ಸೌತ್ ಆಗಿ ಕೆಲಸ ಮಾಡಿದೆ. ಸೌತ್ನಲ್ಲಿ ಎಷ್ಟು ಬಾರಿ DK ಶಿವಕುಮಾರ್ ಅರೆಸ್ಟ್ ಆಗಿದ್ದಾರೆ ನನಗೆ ಗೊತ್ತು. ಆ ಸ್ಟೇಷನ್ ರೆಕಾರ್ಡ್ ನಾನು ನೋಡಿದೆ. ಯಾವ ಥರ ಸ್ಟೇಷನಲ್ಲಿ ಕೂರಿಸಿದ್ದಾರೆ ನನಗೆ ಗೊತ್ತು. ಆ ರೆಕಾರ್ಡ್ ನಾನು ಓದಿದ್ದೀನಿ. ಇವತ್ತು ನೀವು ಒಳ್ಳೆ ರೀತಿಯಲ್ಲಿ ಒಂದು ಶಾಲ್ ಹಾಕೊಂಡು ತುಂಡು ಹಾಕೊಂಡು ಬಂದು ನೀವು ಮಹಾತ್ಮ ಗಾಂಧಿ ತರ ಪಾಠ ತಗೊಳ್ತಾ ಇದ್ದೀರಿ. ಇದೆಲ್ಲ ನಾವು ನೋಡ್ಬೇಕು. ದರಿತರ ಏನ್ ಬೇಕಾದ್ರೆ ಸುಳ್ಳು ಹೇಳ್ತೀನಿ, ಏನ್ ಬೇಕು ನಾನು ಮಾತಾಡ್ತೀನಿ. ಜನ ಇದರಲ್ಲಿ ಬೇರೆ ಅವರೇ ಸರ್ವೆ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ. ನಾವು 130 ಬರ್ತೀವಿ. ಯಾರಪ್ಪ ಸರ್ವೆ ಮಾಡಿದ್ರು? ನಮ್ಮ ಇಂಟರ್ನಲ್ ಸರ್ವೆ. ಕುಡಿದ್ಬಿಟ್ಟು ಸರ್ವೆಗೆ ಮಾಡಿದ್ದೀರಾ ನೀವು? ಒಂದು ಹೋಟೆಲ್ನಲ್ಲಿ ಕೂತು ನೀವು ಜನ ಜೊತೆಗೆ ಹೋಗಿ ಕೆಳಗಡೆ ಮಾತಾಡಲ್ಲ. ಒಂದು 4 ಜನ ಟೀ ಅಂಗಡಿಗೆ ಹೋಗಿ 4 ಜನದಲ್ಲಿ ಒಂದು ಕಾಂಗ್ರೆಸ್ ಓಟ್ ಹಾಕ್ತಿರನ್ನ ಯಾರಾದ್ರೂ ನಿಮಗೆ ಒಬ್ಬ ಓಟ್ ಹಾಕ್ಲಿಕ್ಕೆ ಇಲ್ಲಿದ್ದಾರೆ. ಆಮೇಲೆ ಡೈಲಿ ಪ್ರೆಸ್ ರಂಜಿತ್ ಸಿಂಗ್ ಸುರ್ಜೇವಾಲಾ ನಮ್ಮಲ್ಲಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಹೇಳಿದರು. ಹನುಮಾನ್ ಅವ್ರ ತಂದೆ ಬೇರೆ, ತಾಯಿ ಬೇರೆ, ಅದೆಲ್ಲ ಹೊಸ ತಂದೆ ಹೊಸ ತಾಯಿ ಹನುಮಾನ್ಜಿ ಅವರು. ಹನುಮಾನ್ ಹೆಸರು ತಪ್ಪಾಯಿ ಟ್ವಿಟ್ಟರ್ನಲ್ಲಿ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಸ್ವಾಮಿ ಇಂದ ಲೂಟೆಂಟ್ಸ್ ಹಿಸ್ಟ್ರಿ ಬಿಟ್ಟು ಸ್ವಲ್ಪ ಆತ್ಮನಿರ್ಭರ ಹಿಸ್ಟ್ರಿ ಸ್ವಲ್ಪ ಓದಿ. ಹನುಮಾನ್ ಅವರು ವಾಯುಪುತ್ರ, ಕಾಂಗ್ರೆಸ್ಗೂ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಹನುಮಾನ್ ಅವರು ಸೂರ್ಯಪುತ್ರ. ನಾಚಿಕೆ ಆಗ್ತದೆ. ಒಂದೊಂದು ದಿವಸ ನೋಡ್ಲಿಕ್ಕೆ ಬ್ಲಡ್ ಬಾಯ್ಲ್ ಆಗ್ತಾ ಇದೆ. ಬ್ಲಡ್ ಬಾಯ್ಲ್ 4 ಜನ ಕಿವಿ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಇಡೀ ನಮ್ಮ ಕೋಸ್ಟಲ್ ಭಾಗದಲ್ಲಿ ತಮಗೆ ಗೊತ್ತು PFI ಇಲ್ಲಿ ಎಲ್ಲಿಯೋ ಒಂದು ಹುಡುಗರು ಯಾರೋ ನಮ್ಮ ಫ್ರೆಂಡ್ಸು PFI ಕೆರೆಯಲ್ಲಿ ಅವ್ರು ಮರ್ಡರ್ ಆಗಿದ್ದಾರೆ. ನಮಗೆ ಗೊತ್ತು. ಅದು 30-40 ವರ್ಷ ನಮ್ಮ ಹಾರ್ಟ್ನಲ್ಲಿ ಇದಿರ್ತದೆ. ಯಾವ ಕಾರಣಕ್ಕೂ ಕೂಡ ಒಂದು ಬೂತ್ನಲ್ಲಿ ಲೀಡ್ ಬರಬಾರ್ದು. ಒಂದು ಬೂತ್ನಲ್ಲಿ ಅದರ ತಾಲೂಕು ಲೀಡ್ ತಗೊಳ್ತೀರಿ, ಪಂಚಾಯತ್ ಲೀಡ್ ತಗೊಳ್ತೀರಿ, ಒಂದು ಬೂತ್ನಲ್ಲಿ ಲೀಡ್ ಬರಬಾರ್ದು. ಅದಕ್ಕೆ ಮೇ 10ನೇ ತಾರೀಕು, ಮೇ 13ನೇ ತಾರೀಕು ಇಲ್ಲಿ ಹಿಸ್ಟ್ರಿ ಆಗ್ತಾ ಇದೆ, ಚರಿತ್ರೆ ಆಗ್ತಾ ಇದೆ. ಮೊದಲನೇ ಬಾರಿ BJP ಈ ಬಾರಿ ನಾವು ಸಂಪೂರ್ಣ ಮೆಜಾರಿಟಿನಲ್ಲಿ ಬರುವಾಗ ಇಡೀ ರಾಜ್ಯಕ್ಕೂ ಇಡೀ ಸೌತ್ ಇಂಡಿಯಾಕ್ಕೆ ನಾವು ತೋರಿಸ್ತೀವಿ. ಒಂದು ಸರ್ಕಾರ 130ಕ್ಕೆ ಹೆಚ್ಚು MLA ತಗೊಂಡು ಬಂದು ಕೂರುವಾಗ ಯಾವ ಥರ ಕೆಲಸ ಮಾಡ್ಬೋದು ನಾವು ಖಂಡಿತವಾಗಿ ತೋರಿಸ್ತೀವಿ. ಪ್ರಧಾನಮಂತ್ರಿ ಆಗಿ ಹಿಸ್ಟ್ರಿ ರ್ಯಾಲಿ ಮಾಡಬೇಕು, ಇಬ್ಬೊಬ್ಬರ ರೀತಿ ಮಾಡ್ತಾರೆ. ಇವತ್ತು ಪ್ರಧಾನಮಂತ್ರಿ ಇಲ್ಲಿ ರೋಡ್ ಶೋ ಮುಗಿದ್ಬಿಟ್ಟು ಪರವಾಗಿಲ್ಲ, ರೋಡ್ ಶೋ ಮುಗಿಸಿದ್ದಾರೆ. ಅಲ್ಲಿ ಹೋಗಿ ಶಿವಮೊಗ್ಗದಲ್ಲಿ ಪಬ್ಲಿಕ್ ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಮೈಸೂರು ಪಬ್ಲಿಕ್ ಮೀಟಿಂಗು, ನಂಜನಗೂಡು ನೈಟ್ ಡೆಲ್ಲಿ. ಇವರು ಸೀದಾ ಶಿವಮೊಗ್ಗ ಪಬ್ಲಿಕ್ ರ್ಯಾಲಿ ಹೋಗಿಲ್ಲ ಪ್ರಧಾನಮಂತ್ರಿ ಅವರು. ಇಲ್ಲಿಂದ ಟೇಕ್ ಆಫ್ ಆದ ತಕ್ಷಣ ಅಕ್ಕಿ ಪಿಕ್ಕಿ ಜನರು ಸ್ವಲ್ಪ ನಾವು ಸೂಡಾನ್ದಲ್ಲಿ ಕರ್ಕೊಂಡು ಬಂದಿದ್ದೀವಿ. ತಾವು ಪೇಪರಲ್ಲಿ ಓದಿರ್ಬೇಕು. ಅದರಲ್ಲಿ ಯಾರೆಲ್ಲ ಶಿವಮೊಗ್ಗದಲ್ಲಿ ಸೇರಿದಾರೋ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಇವತ್ತು ಸಾಯಂಕಾಲ 3 ಗಂಟೆ. ಆಮೇಲೆ ಅವರಲ್ಲಿಲ್ಲ ಕೂತ್ಕೊಂಡು ಮಾತಾಡಿಲ್ಲ, ಚೆನ್ನಾಗಿದ್ದೀರಾ, ಅಲ್ಲಿಂದ ತಾವು ಬಂದ್ಬಿಟ್ಟಿದ್ದೀರಾ, ನಿಮ್ಗೆ ಏನಾಗ್ತದೆ, ಏನು ಕೆಲಸ ಮಾಡ್ತೀರಾ, ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅದೊಂದು ಅರ್ಧ ಗಂಟೆ ಡಿಸ್ಕಸ್ ಮಾಡಿ ನಮ್ಮ ಪೊಲಿಟಿಕಲ್ ರ್ಯಾಲಿ ಶಿವಮೊಗ್ಗಕ್ಕೆ ಹೋಗಿದ್ರು. ಇದರ ಕಾಂಗ್ರೆಸ್ ಕಲಿಬೇಕು, ಅವರಲ್ಲಿ ಪಾಠ ಕಲಿಬೇಕು. ಪ್ರಧಾನಮಂತ್ರಿ ತಾಳ್ಮೆನ ಏನು, ಜನಪ್ರೀತಿನ ಏನು, ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಈಗೋ ಇಲ್ಲದೆ ಒಂದು ಕೆಲಸ ಮಾಡುವ ಕೂಡ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ದೇವರಾಗ್ತಾರೆ ಉಪನಿಷತ್ತಿನಲ್ಲಿ. ನಮಗೆ ಅರ್ಥ ಆಗಲ್ಲ. ಅದು ಅಕ್ಕಿಪಿಕ್ಕಿ ಅವರ ಜೊತೆಗೆ, ಆ ಜನರ ಜೊತೆಗೆ, ಸಹೋದರ ಜೊತೆಗೆ ಪ್ರಧಾನಮಂತ್ರಿ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ. ಯಾವ ಥರ ನಾವು ರೆಸ್ಕ್ಯೂ ಮಾಡಿದ್ವಿ? ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಹಾಕಿದ್ರು, ರೆಸ್ಕ್ಯೂ ಮಾಡಿ ರೆಸ್ಕ್ಯೂ ಮಾಡಿ ರೆಸ್ಕ್ಯೂ ಮಾಡಿ, ಬೊಬ್ಬೆ ಹೊಡೆದು. ರೆಸ್ಕ್ಯೂ ಯಾವ ಥರ ಮಾಡಿದ್ದೀವಿ ಸ್ವಾಮಿ? ಅದರಲ್ಲಿ ಅರ್ಧ ಜನ ನಾವು ಸೌದಿ ಅರೇಬಿಯಾ ಒಳಗಡೆ ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡಿ, ಒಂದು 350 ಜನ ನಾವು ರೆಸ್ಕ್ಯೂ ಮಾಡ್ಲಿಕ್ಕೆ ಆಗಿಲ್ಲ. ಕಾರಣ ಈ ಕಡೆ ಒಂದು ಗ್ರೂಪ್ ಫೈಟಿಂಗ್, ಈ ಕಡೆ ಒಂದು ಗ್ರೂಪ್ ಫೈಟಿಂಗ್. ಅವರು ಸೂಡಾನ್ದಲ್ಲಿ ಸೆಂಟ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾರೆಲ್ಲ ಸೈಡ್ನಲ್ಲಿ ಇದ್ರು ನಾವು ತಗೊಂಡು ಬಂದಿದ್ದೀವಿ ಒಂದು 350 ಜನ. ನಾವೇನು ಮಾಡಿದ್ದೀವಿ? ಪ್ರಧಾನಮಂತ್ರಿ ಅವರು ಆದೇಶ ಮಾಡಿದ್ದಾರೆ, ಇಂಡಿಯನ್ ಏರ್ಫೋರ್ಸ್ ನೀವು 2 ಕಡೆ ಜಗಳ ಮಾಡ್ತಾ ಇದ್ದಾರೆ,
அந்த 350 ಜನ ರೆಸ್ಕ್ಯೂ ಮಾಡಲಿಕ್ಕೆ ನಮ್ಮಲ್ಲಿ ಆಗ್ತಾ ಇಲ್ಲ. ಕಾರಣ ಸೌದಿ ಅರೇಬಿಯಾ ಹೆಲ್ಪ್ ಮಾಡ್ಲಿಕ್ಕೆ ಆಗಿಲ್ಲ. ನೀವೇನ್ ಮಾಡ್ತೀರಾ, ಆ ಎಲ್ಲಿ ಜಗಳ ಮಾಡ್ಕೊಂಡು ಅದು ಎಷ್ಟು ಜನ ಪೇಪರ್ ಓದಿದ್ರೆ ಡೇರಿಂಗ್ ಮಿಷನ್ ಮಾಡಿದ್ವಿ 5 days ಬ್ಯಾಕ್. ಡೇರಿಂಗ್ ಮಿಷನ್ ಮಿಡಲ್ ಆಫ್ ದ ನೈಟ್ 1 ಗಂಟೆಗೆ ಲ್ಯಾಂಡ್ ಮಾಡಿದ್ವಿ. ಆ ಫೈಟಿಂಗ್ ಝೋನ್ ನಲ್ಲಿ ಇರುವ ಏರ್ಪೋರ್ಟ್ ನಲ್ಲಿ ಲೈಟ್ ಇಲ್ಲ, ATC ಟವರ್ ಇಲ್ಲ, ಟ್ರಾನ್ಸ್ಮಿಷನ್ ಟವರ್ ಇಲ್ಲ. ನಮ್ಮ ಪೈಲಟ್ಸು ನೈಟ್ ವಿಷನ್ ಗಾಗಲ್ ಹಾಕೊಂಡು ಲ್ಯಾಂಡ್ ಮಾಡಿ ಬರೀ 36 ನಿಮಿಷ ಪ್ಲೇನ್ ಸ್ಟಾಪ್ ಮಾಡಿ ನಾವು ಇಲ್ಲಿ ಇಂಡಿಯಾಲಂದು ಹೋಗುವಾಗ ಕಮಾಂಡೋ ಕರ್ಕೊಂಡು ಹೋಗಿದ್ದು. 36 ನಿಮಿಷದಲ್ಲಿ 350 ಜನ ಅದರಲ್ಲಿ ಲೋಡ್ ಮಾಡಿ ಟ್ರಾನ್ಸ್ಪೋರ್ಟ್ ಪ್ಲೇನ್ನಲ್ಲಿ C-17 ಅದರಲ್ಲಿ ಪ್ರೆಗ್ನೆಂಟ್ ಪೀಪಲ್, ಸಣ್ಣ ಮಕ್ಕಳು ತಗೊಂಡು ಬಂದು ಪುನಃ ಡೆಲ್ಲಿದಲ್ಲಿ ಲ್ಯಾಂಡ್ ಮಾಡಿದ್ವಿ. ಇದು ತಾಕತ್ತು. ಇದು 56 ಇಂಚ್, 56 ಇಂಚ್ ಚೆಸ್ಟ್ ಹೇಳ್ತಾ ಇದ್ದೀರಲ್ಲ, ನೋಡಿಕೊಂಡು ಬನ್ನಿ. 56 ಇಂಚ್ ಚೆಸ್ಟ್ ತಾಕತ್ತಿಯನ್ನು ನೋಡಿಕೊಂಡು ಬನ್ನಿ, ಪಾಠ ಕಳಿಸಿ. ಇದು ಇಲ್ಲಿ ಮಾತ್ರ ಮಾಡಿಲ್ಲ ಸ್ವಾಮಿ, ರಷ್ಯಾ ಉಕ್ರೈನ್ ಮಾಡಿದ್ರು. ಅಮೆರಿಕಾದಲ್ಲಿ ಮಾತಾಡ್ಲಿಕ್ಕಾಗಿಲ್ಲ, 2 ದೇಶ ವಾರ್ ನಿಲ್ಸಿದ್ವಿ. ಇಬ್ಬರಿಗೆ ಹೇಳಿದ್ವಿ ನಿಲ್ಸಪ್ಪ ನೀವು ವಾರ್, ಹಾಗೆ ನಿಲ್ಸ್ಬೇಕು. ಕಾರ್ಗಿಲ್ನಲ್ಲಿ ಸ್ವಲ್ಪ ಜನ ಇದ್ದಾರೆ ತಗೊಂಡು ಬರಬೇಕು, ಕೆರ್ಸನ್ನಲ್ಲಿ ಸ್ವಲ್ಪ ಜನ ಇದ್ದಾರೆ ತಗೊಂಡು ಬರಬೇಕು. 5 ಮಂತ್ರಿ 5 ದೇಶ ಕಳಿಸಿದೀವಿ. ಯಾರೆಲ್ಲ ಉಕ್ರೈನ್ ಬಾರ್ಡರ್ ಇದ್ದಾರೋ ಏರ್ ಇಂಡಿಯಾ ಪ್ಲೇನ್ಸ್, ಇಂಡಿಯನ್ ಏರ್ಫೋರ್ಸ್ ಪ್ಲೇನು, ಫೈಟರ್ ಜೆಟ್ ಎಲ್ಲ ತಗೊಂಡೋಗಿ ನಿಲ್ಸಿದೀವಿ. 22,000 ಜನ ಒಂದು ಇದರಲ್ಲಿ ತಗೊಂಡು ಬಂದು ಬೆಳೆಸಿದ್ರು. ಇದನ್ನ ತಾಕತ್ತು. ಮೊದಲನೇ ಬಾರಿ ಇಡೀ ಪ್ರಪಂಚ ನೋಡ್ತಾ ಇದೆ. ಅದಕ್ಕೆ ನಮ್ಮ ಸಾಹೇಬರು, ಮಂತ್ರಿ ಸಾಹೇಬರು ಎಲ್ಲೋ ಒಂದು ಮಾತು ಹೇಳಿದ್ರು, ಇಡೀ ಪ್ರಪಂಚ ಇಂಡಿಯಾ ಕಡೆ ನೋಡ್ತಾ ಇದೆ. ಮೋಡಿಜಿ ಏನು ಮಾಡ್ತಾರಪ್ಪ, ಮೋಡಿಜಿ ಡಿಸಿಷನ್ ಏನು, ರಷ್ಯಾ ಉಕ್ರೈನ್ನಲ್ಲಿ ಮೋಡಿಜಿ ಏನು ಮಾಡ್ತಾರೆ ಅನ್ನೋದು, ಕೊರೋನಾ ಮ್ಯಾನೇಜ್ಮೆಂಟ್ ಮೋಡಿಜಿ ಏನು ಮಾಡ್ತಾರೆ, ಯಾವ ಥರ ವ್ಯಾಕ್ಸಿನ್ ಮಾಡ್ತಾರೆ, ಯಾವ ಥರ ಜನ ಕೊಡ್ತಾರೆ ಅಂತ ಅಮೆರಿಕಾದಲ್ಲಿ ಕೂತ್ಕೊಂಡು ನಮ್ಮ ಮಾಡೆಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೀನಿ, ನಾವು ಬಹಳ ಕಷ್ಟಪಟ್ಟು ಇಷ್ಟು ಕೆಲಸ ಮಾಡಿದ್ವಿ. ಮೊನ್ನೆ ಪ್ರಧಾನಮಂತ್ರಿ ಒಂದು ಮಾತು ರಾಯಚೂರದಲ್ಲಿ ಹೇಳಿದರು, இந்த ಇಡೀ ಕೋವಿಡ್ ಮ್ಯಾನೇಜ್ಮೆಂಟ್ ನಾನು ರಿಸ್ಕ್ ತಗೊಂಡು ಮಾಡಿದ್ದೀನಿ, ನಾನು ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದೀನಿ. ಅದು ಎಷ್ಟು ಜನ ಆ ಸ್ಪೀಚ್ ನೋಡಿದ್ದೀರಾ ಗೊತ್ತಿಲ್ಲ. ನನಗೆ ಭಾಳ ಈಸಿ ಕೆಲಸ ಏನಿತ್ತು, ಅಮೆರಿಕಾದಲ್ಲಿರುವ ಫೈಸರೋ ಯಾರೋ ಒಂದು 4 ಕಂಪನಿಗೆ ಫೋನ್ ಮಾಡಿ ಒಂದು 10,000 ಕೋಟಿ ಕೊಟ್ಬಿಡ್ತೀನಿ ಅಪ್ಪ, ನನಗೊಂದು 100 ಕೋಟಿ ಡೋಸ್ ಕೊಟ್ಬಿಡಿ ಅಪ್ಪ. ಅದು ಬರೀ ಈಸಿ ಕೆಲಸ. ಯಾರೂ ಕೂಡ ಪ್ರಧಾನಮಂತ್ರಿ ಮೇಲೆ ಆರೋಪ ಮಾಡೋದು. ಅದು 8 ತಿಂಗಳು 10 ತಿಂಗಳ ಒಳಗಡೆ 100 ಕೋಟಿ ಡೋಸ್ ಬರುತ್ತದೆ. ಅದರೊಳಗಡೆ ಎಷ್ಟೋ ಜನ ಮೇಲೆ ಹೋಗಿರ್ತಾರೆ. ಆಮೇಲೆ 10 ತಿಂಗಳ ಒಳಗಡೆ 100 ಕೋಟಿ ಡೋಸ್ ಬಂದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಒಂದು ಸ್ಪೀಚ್ ಮಾಡಿ, ನಾವೇನು ಮಾಡುವುದು, ಇಂಡಿಯಾದಲ್ಲಿ ಟೆಕ್ನಾಲಜಿ ಇಲ್ಲ, ನಮ್ಮಲ್ಲಿ ಕೆಪಾಸಿಟಿ ಇಲ್ಲ, ನಮ್ಮಲ್ಲಿ ತಾಕತ್ತಿಲ್ಲ. ನಾನು ಅಮೆರಿಕಾಕ್ಕೆ ಫೋನ್ ಮಾಡಿ ಫೈಸರ್ ಕಂಪನಿ ಕೇಳಿದ್ದೀನಿ, ಸ್ಮಿತ್ ಕ್ಲೈನ್ ಕೇಳಿದ್ದೀನಿ, ಇವನು ಕೇಳಿದ್ದೀನಿ, ಅವನು ಕೇಳಿದ್ದೀನಿ, 100 ಕೋಟಿ ಡೋಸ್ ಬಂತು. ಇಂಡಿಯಾ ಬಿಟ್ಟು ಎಲ್ಲ ದೇಶವೂ ಇದೇ ಕೆಲಸ ಮಾಡಿದ್ರು. ನಮ್ಮ ಮೋಡಿಜಿ ಏನು ಮಾಡಿದ್ರು, ನಾನು ಆ ಕೆಲಸ ನಾನು ಮಾಡಲ್ಲ ಸ್ವಾಮಿ, ನಾನು ಇಂಡಿಯಾದಲ್ಲಿ ನಾನು ಉತ್ಪಾದನೆ ಮಾಡ್ತೀನಿ. ನಿಮ್ಮಲ್ಲಿ ನಾನು ಆರ್ಡರ್ ಕೊಟ್ಟು, ನೀವು ಫಸ್ಟ್ ಅಮೆರಿಕ ಕೊಟ್ಟು ಯುರೋಪ್ಗೆಲ್ಲ ನೀವು ಕೊಟ್ಟಾದ ಮೇಲೆ ಏದೋ ಮಿಚ್ಚ ಮೀರಿ ಸ್ವಲ್ಪ ಏನೋ ಇದೆಯಲ್ಲ, ನೀವು ಆಮೇಲೆ ತಗೊಂಡು ಬಂದು ಭಿಕ್ಷಾ ಥರ ಇಂಡಿಯಾ ಕೊಡ್ತೀರಾ. ಆ ಕೆಲಸ ನಾನು ಮಾಡಲ್ಲ, ನಿಮಗೆ ಎಷ್ಟು ಬೇಕು ನಾನು ಕಳಿಸ್ತೀನಿ. ಅದೇ ಪ್ರಧಾನಮಂತ್ರಿ ಆ ವರ್ಡ್ ಯೂಸ್ ಮಾಡಿದ್ರು, ಪೊಲಿಟಿಕಲ್ ಕ್ಯಾಪಿಟಲ್ ನಾನು ರಿಸ್ಕ್ ತಗೊಂಡಿದ್ದೀನಿ. ಇವತ್ತು ನಾವು ಹೇಳ್ತೀವಿ ಕೋವಿಡ್ ಮ್ಯಾನೇಜ್ಮೆಂಟ್ ಸೂಪರ್, ಪ್ರಧಾನಮಂತ್ರಿ ವರ್ಲ್ಡ್ ಲೀಡರ್, ವಿಶ್ವಗುರು, ಅವರು ಕೋವಿಡ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಅಮೆರಿಕಾದಲ್ಲಿ ಬಿಡನ್ ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಯಲ್ಲಿ ಕಲಿಬೇಕು ಕೋವಿಡ್ ಮ್ಯಾನೇಜ್ಮೆಂಟ್. ಪ್ರಧಾನಮಂತ್ರಿ ಹೇಳಿದ್ರು, ಆ ರಿಸ್ಕ್ ಎಷ್ಟು ತಗೊಂಡಿದ್ದೀನಿ ನೀವು ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಾನು ನಮ್ಮಲ್ಲೇ ಉತ್ಪಾದನೆ ಮಾಡಿ 3 ಕಂಪನಿ ಕೊಟ್ಟು, ಟೆಕ್ನಾಲಜಿಯೇ ಇಲ್ಲ, ನಾನೇ ಪರ್ಸನಲಿ ಹೋಗಿ ಸೈಂಟಿಸ್ಟ್ಗೆಲ್ಲ ಭೇಟಿ ಮಾಡಿ ಅವ್ರಿಗೆ ವಿನಂತಿ ಮಾಡಿ, ಆಮೇಲೆ ಟೆಕ್ನಾಲಜಿ ತಗೊಂಡು ನಾವೇ ಅದು ಮಾಡಿ. ಮೊನ್ನೆ ಎಲ್ಲ ರಿಮೈನಿಂಗ್ ಪಕ್ಷ ಏನು ಹೇಳಿದ್ರು, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅವರು ಹೆಸರು ತಗೊಳ್ಳಿಕ್ಕೋಸ್ಕರ, ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ಹೆಸರಿಗೋಸ್ಕರ ಬೇಗ ಅದು ಮಾಡ್ತಾ ಇದ್ದಾರೆ. ನನಗೆ ಈ ಮೆಡಿಸಿನ್ ಮೇಲೆ ನಂಬಿಕೆ ಇಲ್ಲ. ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಏನು ಹೇಳಿದರು, ಏನಪ್ಪ ಆತ್ಮನಿರ್ಭರ ಭಾರತ, ಮೆಡಿಸಿನಲ್ಲೇ ರಿಸ್ಕ್ ತಗೊಳ್ತೀರಾ, ಆತ್ಮನಿರ್ಭರ ಭಾರತನು, ಇದೆಲ್ಲ ಭಾಳ ತಪ್ಪು. ಇಲ್ಲ, ಟೀಕೆ ಯಾರು ಮಾಡಿದ್ದಾರೆ? ಇವತ್ತು ಯಾರೆಲ್ಲ ಕೂತ್ಕೊಂಡು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅವರೆಲ್ಲ ಕೂತ್ಕೊಂಡು ಟೀಕೆ ಮಾಡಿದ್ದಾರೆ. ಇವತ್ತು 230 ಕೋಟಿಗೆ ಹೆಚ್ಚು ಡೋಸ್ ಕೊಟ್ಟಿದ್ರು. ಯಾರಿಗೂ ಕೂಡ VIP ಕಲ್ಚರ್ ಮಾಡಿಲ್ಲ. ಪ್ರಧಾನಮಂತ್ರಿ ಏನು ಹೇಳಿದ್ರು, ನೀವು ಎಲ್ಲಿ ಹೋಗಬೇಡ ಸ್ವಾಮಿ, ನಿಮ್ಮ ಮನೆ ಪಕ್ಕದಲ್ಲಿ ಇರುವ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ನಾನು ಕಳಿಸ್ಕೊಡ್ತೀನಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ, BJP ವಿರುದ್ಧ ಪಕ್ಷ ಹೇಳಿದ್ರೆ ಎಲ್ಲಿ ಕಳಿಸ್ಕೊಡ್ತೀರಾ ನೀವು? ಪ್ರಧಾನಮಂತ್ರಿ ಹೇಳ್ತೀರಿ, ನೀವೇನು ಚಿಂತೆ ಮಾಡ್ತೀರಾ, ನಾನು ಇಂಡಿಯನ್ ಏರ್ಫೋರ್ಸ್ ಪ್ಲೇನ್ನಲ್ಲಿ ಹಾಕಿ ನಿಮ್ಮ ಸ್ಟೇಟ್ ಕ್ಯಾಪಿಟಲ್ನಲ್ಲಿ ಲ್ಯಾಂಡ್ ಮಾಡಿ, ಅದು ರೆಫ್ರಿಜಿರೇಟ್ ಮಾಡಿ ಕೂಲ್ ಮಾಡಿ ನಿಮ್ಮ ಕೈನಲ್ಲಿ ಕೊಟ್ಬಿಡ್ತೀನಿ. ನೀವು ಜಸ್ಟ್ ಟ್ರೈನ್ನಲ್ಲಿ ಹಾಕ್ಕೊಂಡೋಗಿ ಕೊಟ್ಬಿಡಿ ಅಪ್ಪ. ಸೊ ಇದೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳುವ ಸಮಯ.
ಇನ್ನು ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾನೇಜ್ಡ್ ಸ್ಟೇಟ್ ಅಂಡ್ ಕೋವಿಡ್ ಅವಾರ್ಡ್ ಎಲ್ಲ ಕರ್ನಾಟಕ ತಗೊಂಡಿದ್ದಾರೆ ಭಾಳ ಚೆನ್ನಾಗಿ. ಅದಕ್ಕೆ ಈ ಎಲೆಕ್ಷನ್ ಭಾಳ ಗಂಭೀರವಾದ ಎಲೆಕ್ಷನ್. ಎಲ್ಲ ರೀತಿಯಲ್ಲಿ ಕೂಡ, ಎಲ್ಲ ದೃಷ್ಟಿಕೋನದಲ್ಲಿ ಕೂಡ ಡೆವಲಪ್ಮೆಂಟ್, ಸುರಕ್ಷಾ, ಸೆಕ್ಯೂರಿಟಿ, ಆತ್ಮನಿರ್ಭರ್ ಭಾರತ್, ಕರ್ನಾಟಕ ಮುಂದೆ ಹೋಗಬೇಕು. ಮೋಡಿಜಿಗೆ ನಾವು ಬೆಂಬಲ ಕೊಡಬೇಕು. ಮೋಡಿಜಿ ಹಾಡೋರ ಜೊತೆಗೆ ನಾವು ನಿಲ್ಲಬೇಕು. ಹರೀಶ್ ಪೂಂಜಾ ಅವ್ರ ಜೊತೆಗೆ ನಿಲ್ಲಬೇಕು. ಬೆಳ್ತಂಗಡಿ ಮುಂದೆ ಹೋಗಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮೇ 10ನೇ ತಾರೀಕು ತಾವೆಲ್ಲರೂ ಕೂಡ ಫಸ್ಟ್ ಕೆಲಸ ನಾವು ಹೋಗಿ ನಾವು ಓಟ್ ಹಾಕಿ ಬಂದ್ಬಿಡ್ತೀವಿ. 10 ಗಂಟೆ 10:30 ಗಂಟೆ ಒಳಗಡೆ ನಾವೆಲ್ಲ ಓಟ್ ಮಾಡಿಬಿಡ್ತೀವಿ. ಆಮೇಲೆ ಯಾರೆಲ್ಲ ಓಟ್ ಹಾಕಬೇಕು ಅವ್ರಿಗೂ ಹೆಲ್ಪ್ ಮಾಡಿ ಅವರು ಓಟ್ ಮಾಡಿಸ್ತೀವಿ. 50,000 ಹೆಚ್ಚು ಮಾರ್ಜಿನಲ್ಲಿ 100% ನಾವು ಬೆಳ್ತಂಗಡಿದಲ್ಲಿ ಗೆಲ್ತೀವಿ. ಆ ಥರ ನಾವು ಒಂದು ಸಂಕಲ್ಪ. ನೆಕ್ಸ್ಟ್ 3 ದಿವಸ ನೀವೆಲ್ಲರೂ ಕೂಡ ನಿದ್ರೆ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಿ ಯುವಕರು ಎಷ್ಟು ಜೋಶ್ನಲ್ಲಿ ಬಂದಿದ್ದೀರೋ ಅದೇ ಜೋಶ್ ನಾವು ಫೀಲ್ಡ್ನಲ್ಲಿ, ಬೂತ್ನಲ್ಲಿ, ಶಕ್ತಿ ಕೇಂದ್ರದಲ್ಲಿ, ಪೇಜ್ ಪ್ರಮುಖ ಕೆಲಸದಲ್ಲಿ ನಾವು ತೋರಿಸೋಣ. ಮತ್ತೊಮ್ಮೆ ಕರ್ನಾಟಕದಲ್ಲಿ BJP ಸರ್ಕಾರ ತಗೊಂಡು ಬರೋಣ. ಮತ್ತೊಮ್ಮೆ 130ಕ್ಕೆ ಹೆಚ್ಚು MLA ಪಡ್ಕೊಂಡು ಬಂದು ಇಡೀ ಇಂಡಿಯಾಗೆ ನಾವು ತೋರಿಸೋಣ. ಡಬಲ್ ಇಂಜಿನ್ ಸರ್ಕಾರ, ಮೆಜಾರಿಟಿ ಸರ್ಕಾರ ಬರುವಾಗ ಕರ್ನಾಟಕ ಎಲ್ಲಿ ಹೋಗ್ತೇವೆ ನಾವು ತೋರಿಸೋಣ. ಖಂಡಿತವಾಗಿ ನೀವು ಮಾಡ್ತೀರ ನಂಬಿಕೆ ಇದೆ. ನನಗೆ ಭಾಳ ಪ್ರೀತಿಯಲ್ಲಿ ಹರೀಶ್ ಪೂಂಜಾ ಅವರು ಹೇಳಿದರು. ಅವರು ತುಳುದಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದರು. ನಮ್ಮ ಮೂಡುಗೆರೆ ಪಕ್ಕದಲ್ಲಿ ನಮ್ಮ ಚಾರ್ಮಾಡಿ ಘಾಟು ವಿಪರೀತ ಮಳೆ ಬಂದು ಭಾಳ ಒಂದು ಕಷ್ಟ ಆಗುವಾಗ ನನಗೆ ಹರೀಶ್ ಪೂಂಜಾ ಅವ್ರ ಬಗ್ಗೆ ಜ್ಞಾಪಕ ಇದೆ. ಸರ್ಕಾರ ಕಡೆಯಲ್ಲಿ ನಾವೆಲ್ಲ ಬಂದು ಏನು ಮಾಡಬೇಕು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುವಾಗ ಇವರು 2 ದಿವಸ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಬ್ರೆಡ್ಡು, ಮಿಲ್ಕು, ಬಿಸ್ಕಟ್ಟು ಎಲ್ಲ ಕೊಟ್ಕೊಂಡು ಕೂತಿದ್ರು. ನಾವು ನೋಡಿದೆ. ಅದು ಒಂದು MLA ಮನಸ್ಬೇಕು. ನಾವು ಡೆವಲಪ್ಮೆಂಟ್ ಮಾತ್ರ ಮಾಡಲ್ಲ, ಇಲ್ಲಿರುವ ಎಲ್ಲ ಜನರು ನಮ್ಮ ಜನ ಎಲ್ಲರೂ ನಮ್ಮ ಒಂದೇ ಥರ ಮಾಡಬೇಕು. ಅವರು ಬೆಳ್ತಂಗಡಿ ಕ್ಷೇತ್ರ ಇರಲಿ, ಎಲ್ಲೋ ಇರಲಿ, ಟೂರಿಸ್ಟ್ ಇರಲಿ, ಬೆಂಗಳೂರಿನಿಂದ ನಾನು ಕ್ಷೇತ್ರ ಕ್ರಾಸ್ ಮಾಡಲಿ, ಎಲ್ಲರಿಗೂ 2 ದಿವಸ ಭಾಳ ಚೆನ್ನಾಗಿ ನೋಡಿಕೊಂಡಿದ್ರು. ಅವ್ರ ಮಾತಿನಲ್ಲಿ ಇಂಟ್ರೆಸ್ಟಿಂಗ್ಲಿ ಈ ಮಾತು ಬಿಟ್ಟಿದ್ರು. ಏನೋ ಅವ್ರ ಬಗ್ಗೆ ಅವರೇ ಚೆನ್ನಾಗಿರಲ್ಲ. ಬಟ್ ನಾನು ಈ ಮಾತು ಹೇಳಬೇಕು, ಕಾರಣ ಇಲ್ಲ, ಕರ್ತವ್ಯ ನಾನು ನೋಡಿದ್ದೀನಿ. ಸೊ ಆವಾಗ ನಾನು ನೋಡಿದ ಹರೀಶ್ ಪೂಂಜಾ ಅವರು. ಆಮೇಲೆ 3-4 ವರ್ಷ ನೋಡ್ತಾ ಇದ್ದೀನಿ. ಹಿಂದುತ್ವ ಯಾವಾಗಲೂ 1 ಇಂಚ್ ಬಿಟ್ಕೊಟ್ಟಿಲ್ಲ. ಇವರು ನಮ್ಮ ಹಿಂದುತ್ವ ಫೇಸ್. ಏಜ್ಗೂ 20 ವರ್ಷ ಆದಮೇಲೆ ನಾವು ಇವ್ರಿಗೆ ಬೆಳೆಸ್ಬೇಕು. ನಮ್ಮ ಕರ್ತವ್ಯ ಸ್ವಾಮಿ, ನಾವು ಇವ್ರಿಗೆ ಬೆಳೆಸ್ಬೇಕು. ಎಲ್ಲ ಹಿಂದುತ್ವ ಫೇಸ್ ಎಲ್ಲ ತುಂಬ ಜನ ಇಲ್ಲ ನಮ್ಮಲ್ಲಿ. ಅವ್ರು ಬೆಳೆಸ್ಬೇಕು. ಜೊತೆಗೆ ನಿಂದವ್ರಿಗೆ ಸ್ವಲ್ಪ ನಾವು ಬೆಂಬಲ ಕೊಟ್ಟು ನಮ್ಮ ಹಿಂದುತ್ವ ಫೇಸ್ ಆಗಿ ನಾವು ಕ್ರಿಯೇಟ್ ಮಾಡ್ತಾ. ಅದಕ್ಕೆ ನಮ್ಮ ಮಂತ್ರಿ ಸಾಹೇಬರು ಮಾತಾಡುವಾಗ ಒಂದು ಚಿನ್ನ ಉಲ್ಲೇಖ ಮಾಡಿ ನಿಲ್ಲಿಸಿದರು. ಫ್ಯೂಚರ್ನ ಒಂದು ಮಾತು ಹೇಳಿ ಭಾಳ ಚೆನ್ನಾಗಿ ಹೇಳಿ ನಿಲ್ಲಿಸಿದರು. ಈ ಬಾರಿ ಅವ್ರ MLA ಮಾತ್ರ ಇಲ್ಲ, ಅದು ದಾಟಿ ಏನೋ ಒಂದು ಆಗಬಹುದು ಒಂದು ಮಾತೊಂದು ಹೇಳಿ. ಕಾರಣ ಅವ್ರು ಬೆಳೆಸಬೇಕು. ಅದು ನಮ್ಮ ಕರ್ತವ್ಯ. ನಾವೆಲ್ಲರೂ ಸೇರಿ ಮಾಡಬೇಕು. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀರಿ, ಭಾಳ ತಾಳ್ಮೆಯಲ್ಲಿ ತಾವೆಲ್ಲರೂ ಕೂಡ ಕೂತಿದ್ದೀರಾ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.